ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಇವತ್ತಿನ ಈ ವಿಡಿಯೋ ಉಂಟಲ್ಲ ತುಂಬ ಥ್ರಿಲ್ಲಿಂಗ್ ಆಗಿದೆ. ಪಿಕಪ್ನಲ್ಲಿ ನನ್ನ ಟ್ರಾವೆಲ್ ಹೇಗಿತ್ತು, ನಾನು ಏನೇನೆಲ್ಲ ಹೊಸ ಎಕ್ಸ್ಪೀರಿಯನ್ಸ್ ಮಾಡಿದೆ, ಹಾಗೆಯೇ ನಮ್ಮ ಹಸುಗಳನ್ನು ಕೊಂಡೋಗೋದು ಅಷ್ಟು ಸುಲಭದ ಕೆಲಸ ಆಗಿತ್ತಾ, ನಾವು ಹೇಗೆ ಹಸುಗಳನ್ನು ಗಾಡಿಗೆ ಲೋಡ್ ಮಾಡಿದೆವು, ಈ ಬಗ್ಗೆ ಎಲ್ಲ ನಿಮ್ಮ ಜೊತೆ ನಾನು ಮಾತಾಡಲಿಕ್ಕಿದ್ದೇನೆ. ಹಾಗೆ ನಮ್ಮ ಹಸುಗಳನ್ನು ನಾವು ಗಾಡಿಗೆ ಲೋಡ್ ಮಾಡಿದ್ದೇವಲ್ಲ, ಅಷ್ಟು ಹೊತ್ತಿಗೆ ನನಗೆ ವಿಡಿಯೋ ಮಾಡಲಿಕ್ಕೆ ಆಗಲೇ ಇಲ್ಲ, ಆ ಸಿಚುವೇಶನ್ ನನಗೆ ಫೇಸ್ ಮಾಡಲಿಕ್ಕೆ ಆಗಲಿಲ್ಲ. ಫಸ್ಟ್ ಆಫ್ ಆಲ್ ಅದರಲ್ಲಿ ನಾನು ಸಹ ಇನ್ವಾಲ್ವ್ ಆಗಿಕೊಂಡೇ ಅದನ್ನು ಮಾಡಬೇಕಷ್ಟೇ ಅಲ್ವಾ. ಸೊ ಅಲ್ಲಿ ಹೊರಗೆ ತಂದು ಕಟ್ಟುವವರೆಗೆ, ಅದು ಪೂಜೆ ಇದೆಲ್ಲ ಮಾಡುವವರೆಗೆ, ಅಂದರೆ ಆ ಕೆಲಸದಲ್ಲಿ ಮನಸ್ಸು ನಮ್ಮದು ಹೋಗ್ತದೆ. ಅದರ ನಂತರ ನಮಗೆ ಪುನಃ ಇದಾಗ್ತದೆ. ಆ್ಯಕ್ಚುಲಿ ಎಂತ ಗೊತ್ತೋಣ, ನಮ್ಮ ಬೇಸರವನ್ನು, ನಮಗೆ ಆ ಪ್ರೆಸೆಂಟ್ ಸಿಚುವೇಶನ್ನ ನೆಕ್ಸ್ಟ್ ಇದನ್ನು ಕಳೀಲಿಕ್ಕೆ ಮೇಯ್ನ್ ನಾವು ಎಂತ ಹೇಳಿದರೆ, ನಮ್ಮ ಕರ್ತವ್ಯಗಳು, ನಮ್ಮ ಜವಾಬ್ದಾರಿಗಳು ಸಹಾಯ ಮಾಡೋದು ಅದರ ದುಃಖವನ್ನು ಕಡಿಮೆ ಮಾಡಲಿಕ್ಕೆ. ಹಾಗಾಗಿ ನಾನು ಈ ರೀತಿಯ ಒಂದು ವ್ಲಾಗ್ ಮಾಡಿದೆ. ಅಂದರೆ ಈ ವ್ಲಾಗ್ ಮಾಡಲಿಕ್ಕೆ ಹೋಗುವಾಗ ನನ್ನ ಒಂದು ಇಮೋಷನ್ಸ್ ಕಡಿಮೆ ಆಗ್ತದೆ, ನನ್ನ ಕೆಲಸದ ಬಗ್ಗೆ ನನಗೆ ಕಾನ್ಸಂಟ್ರೇಷನ್ ಹೋಗ್ತದೆ. ಹಾಗೆ ನಾವು ಲೈಫಲ್ಲಿ ಕೂಡ ಹಾಗೆ, ನಮಗೆ ಯಾವುದೇ ಒಂದು ದುಃಖವನ್ನು ತಡಿಲಿಕ್ಕೆ ಆಗೋದಿಲ್ಲ ಅಂತ ಇರುವಾಗ ನಾವು ಯಾವುದಾದ್ರೂ ಒಂದು ಹೊಸ ರೆಸ್ಪಾನ್ಸಿಬಿಲಿಟಿ, ಹೊಸ ಕೆಲಸಕ್ಕೆ ನಾವು ಕೈ ಹಾಕಬೇಕು. ಅಷ್ಟಾಗುವಾಗ ನಮಗೆ ಪ್ರೆಸೆಂಟ್ ಸಿಚುವೇಶನ್ನ ದುಃಖ ಫ್ಯೂಚರಲ್ಲಿ ಕೂಡ ನಮ್ಮ ಎವ್ರಿ ಕೆಲಸದಲ್ಲಿ ಸಹ ಬಾರದ ಹಾಗೆ ನಮ್ಮನ್ನು ನಾವು ಕಂಟ್ರೋಲ್ ಮಾಡಬಹುದು. ಸೊ ಅದಕ್ಕೋಸ್ಕರ ನಾನು ಈ ಥರದ ಒಂದು ಟ್ರಾವೆಲ್ ವ್ಲಾಗನ್ನು ಮಾಡಿದ್ದು. ಮತ್ತು ನನಗೆ ನಿಜವಾಗಿ ಸಹ ನನಗೆ ಆ ಒಂದು ಸಿಚುವೇಶನ್ ನನಗೆ ಈಗ ಸಹ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ನನಗೆ ಆಗೋದಿಲ್ಲ. ಮಾಡಬೇಕು ಅಂತ ಈಗ ಹೊರಟದು, ಬಟ್ ಪುನಃ ನನಗೆ ಇದಾಗ್ತಾ ಉಂಟು. ನಾನು ಅದಕ್ಕೆ ಅದನ್ನು ಇನ್ನೊಂದು ದಿವಸ ಹೇಳ್ತೇನೆ, ಈಗ ಬೇಡ. ಅಂದರೆ ಒಂದು 10-15 ದಿವಸ ಎಲ್ಲ ಹೋಗುವಾಗ ನಮಗೆ ಆ ನೋವು, ಆ ಸಿಚುವೇಶನ್ ಈಗ ಸಹ ಕಣ್ಣಿಗೆ ಕಾಣ್ತದೆ. ಅದು ತುಂಬ ಕಷ್ಟ ಆಗ್ತದೆ. ಅದರಲ್ಲಿ ಇನ್ನೂ ಸಹ ಫೀಲಿಂಗ್ಸ್ ಉಂಟು. ಸ್ವಲ್ಪ ದಿವಸ ಆಗುವಾಗ ಆ ಫೀಲಿಂಗ್ಸ್ ಹಳೆಯದಾಗುವಾಗ ನಮಗೆ ಒಂದು ಹೇಳಲಿಕ್ಕಾಗ್ತದೆ. ಇದು ನಾನು ಹೇಳಬೇಕು, ಯಾಕಂದರೆ ಯಾರಿಗಾದರೂ ಇಂತಹ ಸಿಚುವೇಶನ್ ಬರ್ಬೋದು. ಅಂದರೆ ಹಸುಗಳನ್ನು ಬೇರೆಯವರಿಗೆ ಕೊಡೋದು, ಅದನ್ನು ಹೇಗೆ ನಾವು ಫೇಸ್ ಮಾಡಬೇಕು ಎಂಬ ಬಗ್ಗೆ ನಾನು ಸ್ವಲ್ಪ ಹೇಳಿದರೆ ಎಲ್ಲರಿಗೆ ಸಹ ಉಪಯೋಗ ಆಗಬಹುದು. ಅದಕ್ಕೋಸ್ಕರ ಈಗ ಆಗೋದಿಲ್ಲ, ನಾನು ಹೇಳಲಿಕ್ಕೆ ಅಂತ ಹೊರಟೆ ಆಗೋದಿಲ್ಲ. ನನಗೆ ನಿಮ್ಮನ್ನು ಇಮೋಷನ್ನಲ್ಲಿ ಹಾಕಲಿಕ್ಕೆ ನನಗೆ ಖಂಡಿತವಾಗಿ ಸಹ ಮನಸ್ಸಿಲ್ಲ. ಸೊ ನಿಮಗೆ ಇವತ್ತು ಥ್ರಿಲ್ಲಿಂಗ್ ವಿಡಿಯೋ ನಾನು ಕೊಡ್ತಾ ಇದ್ದೇನೆ. ನಡುವೆ ನನ್ನ ಎಕ್ಸ್ಪ್ಲನೇಷನ್ ಇರ್ತದೆ, ನನ್ನ ಟ್ರಾವೆಲ್ ಜರ್ನಿ, ಕೆಲವು ಸೀನರೀಸ್ ಎಲ್ಲ ಇರ್ತದೆ, ಅದರ ಕೆಲವು ಕತೆಗಳು ಅದರಲ್ಲಿ. ಹಾಗೆ ನಮ್ಮ ಡ್ರೈವರ್ ಅವರು ಶೇರ್ ಮಾಡಿದಂತಹ ಕೆಲವು ಕತೆಗಳನ್ನು ನಿಮ್ಮ ಜೊತೆಗೆ ಹೇಳ್ತೇನೆ. ನಾವು ಅಲ್ಲಿಗೆ ರೀಚ್ ಆಗುವವರೆಗಿದ್ದಿಲ್ಲ, ಅರ್ಧ ದಾರಿವರೆಗಿದ್ದು ಉಂಟು. ಅದರ ನಂತರದ್ದು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಕಂಟಿನ್ಯೂ ಮಾಡ್ತೇನೆ. ಸೊ ಇವತ್ತಿನ ಇದನ್ನು ಸೀನರಿ ಜೊತೆಗೆ ನಡುವೆ ನಾನು ಎಡಿಟ್ ಮಾಡುವಾಗ ಮಾತಾಡಿಕೊಂಡು ನಿಮಗೆ ಒಂದು ಒಳ್ಳೆ ವಿಡಿಯೋ ಕೊಡುವಂತಹ ಒಂದು ಟ್ರೈ ಮಾಡ್ತಾ ಇದ್ದೇನೆ. ಈಗ ಡೀಸೆಲ್ ಹಾಕಲಿಕ್ಕೆ ನಿಂತಿದ್ದೇನೆ. ಇನ್ನೂ ಸಹ ನಮ್ಮ ಊರು ಬಿಡಲಿಲ್ಲ, ಸವಣೂರಿದ ಪೆಟ್ರೋಲ್ ಬಂಕಲ್ಲಿ ಇದ್ದೇವೆ. ನೋಡಿ ಅಂತ ಇವರಿಗೆ ಯಾವುದೇ ಚಿಂತೆ ಇಲ್ಲದೆ ಹುಲ್ಲು ತಿಂತಾ ಇದ್ದಾರೆ. ಇದು ನಮ್ಮ ಊರಿನ ಶಾಂತಿಮುಗೇರು ಬ್ರಿಡ್ಜ್. ನಾವು ಹೋದದ್ದು ಹೇಗೆ ಗೊತ್ತುಂಟಾ, ಹಾಸನ ರೂಟಾಗಿ ಹೋದದ್ದು, ಹಾಸನ ಸಕಲೇಶ್ಪುರ ಆ ಥರ. ಆಗ ನಮಗೆ ಒಂದು ಘಾಟಿ ಸೆಕ್ಷನ್ ಸಿಗ್ತದೆ. ಘಾಟಿ ಸೆಕ್ಷನ್ ಸಿಕ್ಕಿದ ನಂತರ ಹಾಸನ ಸಕಲೇಶ್ಪುರ ಎಲ್ಲ ಸಿಗೋದು. ಇದು ಉಂಟಲ್ಲ, ಈ ಬಂಡೆಯನ್ನು ಕಡಿದು ಮಾಡಿದಂತಹ ರೋಡ್ ಅಂತೆ. ಅಂದರೆ ನೋಡಿ ಎಷ್ಟು ಎತ್ತರದ ಬಂಡೆಯನ್ನು ಕಡಿದು ಈ ಥರ ರೋಡ್ ಮಾಡಿದ್ದಾರೆ ನೋಡಿ ಅಂತೆ. ನಮಗೆ ಉಂಟಲ್ಲ, ಮನೆಯಿಂದ ಹೊರಡುವಾಗ ಮಳೆ ಇರಲಿಲ್ಲ, ಹಸುಗಳನ್ನು ಲೋಡ್ ಮಾಡುವಾಗೆಲ್ಲ ಮಳೆಯೇ ಬರಲಿಲ್ಲ. ಹೀಗೆ ನಾವು ಸಾಧಾರಣ ನೆಲ್ಯಾಡಿ ತಲುಪುವಾಗ ಜೋರು ಮಳೆ ಸ್ಟಾರ್ಟ್ ಆಯಿತು. ಅದು ಸಹ ದೇವರು ನಮಗೊಂದು ಹೆಲ್ಪ್ ಮಾಡಿದ್ದು ಅಂತವೇ ಹೇಳಬೇಕು. ಇಲ್ಲದ್ರೆ ಬಹಳ ಕಷ್ಟ ಆಗ್ತಿತ್ತು ನಮಗೆ ಗಾಡಿ ಹತ್ತಿಸಲಿಕ್ಕೆ ಮಳೆ ಬರ್ತಿದ್ರೆ. ಸೊ ನಮಗೆ ಸ್ವಲ್ಪ ಹೊತ್ತು ಮಳೆ ಸಿಕ್ಕಿದ್ದು, ತುಂಬ ಖುಷಿ ಆಯಿತು. ಆ ಮಳೆಗೆ ಒಂದು ರೀತಿಯ ತಂಪಾದಂತಹ ವೆದರ್ ಕೂಡ ನನಗೆ ಎಂಜಾಯ್ ಮಾಡಲಿಕ್ಕೆ ಆಯಿತು. ಹಾಗೆ ನಡುವೆ ಹೋಗುವಾಗ ನಾನು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಹಸುಗಳಿಗೆ ಕಷ್ಟ ಆಗ್ಬೋದು ಅಂತ ಹೇಳಿ ಎಲ್ಲಿ ಸಹ ನಾನು ಇದು ಗಾಡಿ ನಿಲ್ಲಿಸಲಿಕ್ಕೆ ಹೇಳಲಿಲ್ಲ. ನಾವು ಆದಷ್ಟು ಬೇಗ ತಲುಪಿದರೆ ಒಳ್ಳೆಯದಲ್ವಾ, ಮತ್ತು ನಮಗೆ ರಿಟರ್ನ್ ಸಹ ಬರಬೇಕಲ್ಲ. ಹಾಗಾಗಿ ಸೊ ಅಲ್ಲಿ ಸಣ್ಣದಾದಂತಹ ನೀರಿನ ಒರತೆಗಳು, ಜಲಪಾತಗಳು, ಮತ್ತು ದಟ್ಟ ಕಾಡುಗಳು, ಹಸಿರಿನಿಂದ ಈ ಒಂದು ಸಂದರ್ಭದಲ್ಲಿ ತುಂಬಿ ತುಳುಕುವಂತಹ ಒಂದು ಪರಿಸರ, ಇದೆಲ್ಲ ಮನಸ್ಸಿಗೆ ತುಂಬ ಮುದ ನೀಡ್ತಾ ಇತ್ತು. ಸೊ ಇದನ್ನೆಲ್ಲ ನಾನು ಎಂಜಾಯ್ ಮಾಡಿಕೊಂಡು ಮುಂದೆ ಹೋದೆ. ಹೀಗೆ ಹೋಗುವಾಗ ನಮಗೆ ದಾರಿಯಲ್ಲಿ ಉಂಟಲ್ಲ, ಎಷ್ಟು ಆಕ್ಸಿಡೆಂಟ್ಸ್ ಎಲ್ಲ ನೋಡಲಿಕ್ಕೆ ಸಿಕ್ಕಿದ್ದು ಗೊತ್ತು. ಎಷ್ಟೆಷ್ಟು ದೊಡ್ಡ ಲೋಡ್ ಆದಂತಹ ಗಾಡಿಗಳು, ಇದನ್ನೆಲ್ಲ ನೋಡುವಾಗ ನನಗೆ ಸಿಕ್ಕಾಪಟ್ಟೆ ಭಯ ಆಗ್ತಾ ಇತ್ತು. ಇದೀಗ ಇಲ್ಲಿಂದ ಘಾಟಿ ಸೆಕ್ಷನ್ ಸ್ಟಾರ್ಟ್ ಆಗೋದಂತೆ. ಇಲ್ಲಿಗೆ ಶಿರಾಡಿ ಗಡಿ ಅಂತ ಹೇಳೋದು. ಇಲ್ಲಿ ಎಲ್ಲರೂ ಸಹ ಇಳಿದು ಚಹಾ ಎಲ್ಲ ಕುಡಿದು ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಅವರ ಗಾಡಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಹಾಗೆ ನೋಡಿ ಇಲ್ಲಿ ಎಷ್ಟು
ಗಾಡಿಗಳೆಲ್ಲ ಉಂಟು, ಲಾರಿಯವರೆಲ್ಲ ಎಷ್ಟು ಜನ ಇದ್ದಾರೆ. ಅಂದರೆ ಕೆಲವರೆಲ್ಲ ರಾತ್ರಿ ಜರ್ನಿ ಸ್ಟಾರ್ಟ್ ಮಾಡಿರ್ತಾರೆ, ಕೆಲವರು ಹಗಲು ಜರ್ನಿ ಸ್ಟಾರ್ಟ್ ಮಾಡಿರ್ತಾರೆ. ಘಾಟಿ ಸೆಕ್ಷನಿಂದ ಬರುವವರು ಮತ್ತು ಘಾಟಿ ಸೆಕ್ಷನ್ಗೆ ಹೋಗುವವರು. ಹೀಗಿರುವಾಗ ಉಂಟಲ್ಲ, ಅಲ್ಲಿ ಗಾಡಿ ನಿಲ್ಲಿಸಿದನು ನಾವು ನೋಡೋದು ಸಹ ತಪ್ಪು ಅಂತ ಹೇಳಿದರು. ಅಂದರೆ ಕೆಲವರು ಮೇಲಿಂದ ಬರುವಾಗ ಸಡನ್ ಬ್ರೇಕ್ ಹಾಕಿದ್ರೆಲ್ಲ ಜಾರಿಕೊಂಡು ಹೋಗುವ ಇದು ಇರ್ತದೆ, ಆಕ್ಸಿಡೆಂಟ್ ಆಗುವ ಚಾನ್ಸ್ ಇರ್ತದೆ. ಹಾಗೆ ಇಲ್ಲಿ ಎಲ್ಲಿ ಸಹ ನಿಲ್ಲಿಸೋದು ಬೇಡ ಅಂತ ಅವರು ಹೇಳಿದರು. ಹಾಗೆ ನಾವು ಒಂದು ಕಡೆ ನಿಲ್ಲಿಸಿದೆವು. ಅಲ್ಲಿ ಅಂತ ಹೇಳಿದರೆ ಒಂದು ಬ್ರಿಡ್ಜ್ ಅಂತೆ, ಅಲ್ಲಿಗೆ ಹೆಸರು ಎಂತ ಅಂತ ಗೊತ್ತಿಲ್ಲ. ಅಲ್ಪನೆ ತೀರ್ಥ. ಓಹೋ, ಈ ಡ್ಯಾಮಲ್ಲಿ ಕರೆಂಟ್ ಉತ್ಪಾದನೆ ಆಗ್ತದಂತೆ ಕೆಳಗೆ. ಸೊ ಅಲ್ಲಿಗ ಮಳೆ ಕಡಿಮೆ ಇದ್ದ ಕಾರಣ ನೀರಿನ ಹರಿವು ಸಹ ಕಡಿಮೆ ಉಂಟು. ನೀರು ಕಡಿಮೆ. ಹಾಂ 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 ಓ ಹಾಂ ಹಾಂ ಇಲ್ಲಿ ಕರೆಂಟ್ ಉತ್ಪಾದನೆ ಆಗೋದಂತೆ. ಅದು ದೊಡ್ಡ ಟವರ್ ಕಾಣ್ತಾ ಉಂಟಲ್ಲ, ಸೊ ಅದರಿಂದ ಕರೆಂಟ್ ಪಾಸ್ ಆಗೋದಂತೆ. ಹಾಗೆ ಇಲ್ಲಿ 1 ನಿಮಿಷ ನಿಂತು ಸ್ವಲ್ಪ ಕೈ ಕಾಲಿಗೆಲ್ಲ ವಿಶ್ರಾಂತಿ ಕೊಟ್ಟು ಮತ್ತೆ ನಾವು ಹೊರಟೆವು. ನನ್ನ ಹಸುಗಳಿಗೆಲ್ಲ ಬಾಳೆಹಣ್ಣೆಲ್ಲ ನಾನು ಅಲ್ಲಿ ಕೊಟ್ಟೆ. ಈ ಶಿರಾಡಿ ಘಾಟಿಯಲ್ಲಿ ಈ ಸೆಕ್ಷನ್ ಒಂದು ತುಂಬ ಡೇಂಜರಸ್ ಅಂತೆ. ಅಂದರೆ ಅವರು ಡ್ರೈವರ್ನವ್ರು ಹೇಳಿದ್ರು ಡಬಲ್ ಕಟ್ ಅಂತ ಹೇಳಿ, ತುಂಬ ದೊಡ್ಡ ಟರ್ನ್ ಅಂತೆ. ಸೊ ಇಲ್ಲಿ ಭಾರಿ ಕೇರ್ಫುಲ್ ಆಗಿರಬೇಕಂತೆ ಮೇಲೆ ಹತ್ತುವಾಗ ಮತ್ತು ಕೆಳಗೆ ಇಳಿಯುವಾಗ. ಹಾಗೆ ಅವರು ಹೇಳುವಾಗಲೇ ಹೆದರಿಕೆ ಆಗಲಿಕ್ಕೆ ಸ್ಟಾರ್ಟ್ ಆಗಿತ್ತಲ್ಲಿ, ಆಯಿತಾ. ನಮಗೆ ಕೂತ್ಕೊಳ್ಳುವಾಗಲೇ ಅನುಭವ ಆಗ್ತದೆ. ಆ್ಯಕ್ಚುಲಿ ಪಿಕಪ್ಪಲ್ಲಿ ಕೂತ್ಕೊಳ್ಳೋದುಂಟಲ್ಲ, ಒಂದು ಡಿಫ್ರೆಂಟ್ ಆದ ಅನುಭವ. ಸೊ ಇದರ ಅನುಭವ ಏನು ಅಂತ ಹೇಳಿ ನಾನೊಂದು ಸಪ್ರೇಟ್ ಆದಂತಹ ವ್ಲಾಗ್ ಮಾಡ್ತೇನೆ. ನಾವೀಗ ಈ ಸೀನರೀಸನ್ನೆಲ್ಲ ಎಂಜಾಯ್ ಮಾಡ್ತಾ ಹೋಗುವ, ನಮ್ಮ ಈ ಟ್ರಾವೆಲನ್ನು ಎಂಜಾಯ್ ಮಾಡುವ. ಹಾಗೆ ನಾವು ಘಾಟಿ ಸೆಕ್ಷನ್ ಮುಗಿತಾ ಬರುವಾಗ ಅಲ್ಲಿ ಮತ್ತೊಂದು ಆಕ್ಸಿಡೆಂಟನ್ನು ನಾವು ನೋಡಿದೆವು. ಅದೆಂತ ಗೊತ್ತುಂಟ, ಗಾಡಿಯಲ್ಲಿ ಲೋಡ್ ಇರ್ತದಲ್ಲ, ಅವರು ಮೇಲಿಂದ ಬರುವಾಗ ಬ್ರೇಕ್ ಹಾಕುವಾಗ ಅವರಿಗೆ ಅದು ಕಂಟ್ರೋಲ್ ಸಿಗದೆ ಆ ಸೈಡ್ ಜಾರುದಂತೆ. ಇದನ್ನು ಈಗ ಎಳೆದು ಈ ಕಡೆ ನಿಲ್ಲಿಸಿದಂತೆ. ಘಾಟಿ ಸೆಕ್ಷನ್ ಕಳೆದ ಕೂಡಲೇ ಒಂದು ಟೀ ಸ್ಟಾಲ್ ಬರ್ತದೆ ಅಂತ, ಮರವನಹಳ್ಳಿ ಅಂತದ ಹೆಸರುಂಟು ಇಲ್ಲಿಗೆ. ಸೊ ಇಲ್ಲಿ ಅವರು ಗಾಡಿ ನಿಲ್ಲಿಸಿ ಚಹಾ ಕುಡಿಲಿಕ್ಕೆಲ್ಲ ಹೋದರು, ಚಹಾ ತಿಂಡಿ ಎಲ್ಲ ತಿಂದರು. ಇಲ್ಲಿಗೆ ಅವರು ಎಷ್ಟೋ ವರ್ಷಗಳಿಂದ ಬರ್ತಾ ಇದ್ದಾರಂತೆ, ಅದೇ ಟೀ ಸ್ಟಾಲ್ಗೆ ಹೋಗುದಂತೆ ಅವರು. ಹಾಗೆ ಅಲ್ಲಿ ಮತ್ತು ಊರಿನ ತಿಂಡಿ ಇಲ್ಲಿಗೆ ಲಾಸ್ಟ್ ಅಂತೆ ಸಿಗೋದು. ಮತ್ತು ನೀರು ಕೂಡ ಹಾಗೆ ಅಂತೆ, ಬೇರೆ ಕಡೆದೆಲ್ಲ ನೀರು ತಗೊಂಡ್ರೆಲ್ಲ ಕೆಮ್ಮೆಲ್ಲ ಬರ್ತದಂತೆ. ಹಾಗೆ ಇಲ್ಲಿ ಅವರು ನೀರೆಲ್ಲ ತುಂಬಿಸಿಕೊಂಡು ಇನ್ನು ಘಟ್ಟಕ್ಕೆ ಹೋಗುದು. ಹಾಗೆ ಈ ಘಾಟಿ ಸೆಕ್ಷನ್ ಕಳೆದ ಕೂಡಲೇ ಅವರೇ ಹೇಳ್ತಾರೆ, ಈ ಹಾಸನ ಸಕಲೇಶ್ಪುರ ಇಲ್ಲಿದ್ದೆಲ್ಲ ರೋಡ್ ಅಂತೆ ಭಾರಿ ಚಂದ ಅಂತ, ಆಯಿತಾ. ಎಷ್ಟು ಸ್ಪೀಡಲ್ಲಿ ಸಹ ಹೋಗ್ಲಿಕ್ಕೆ ಆಗ್ತದೆ. ಇಲ್ಲಿ ನೋಡಿ ಇಟ್ಟಿಗೆ ಬೇಯಿಸಿ ಒಣಗಲಿಕ್ಕೆಲ್ಲ ಇಟ್ಟಿದ್ದಾರೆ. ಹೀಗೆ ನಮಗೆ ಹೋಗುವಾಗ ಉಂಟಲ್ಲ, ನಮ್ಮ ಡೆಸ್ಟಿನೇಷನ್ ತಲುಪುವವರೆಗೆ 6 ಟೋಲ್ ಗೇಟ್ ಸಿಕ್ಕಿದೆ. ಒಂದೊಂದರಲ್ಲಿ ಒಂದೊಂದು ರೀತಿಯಾದಂತಹ ಚಾರ್ಜ್ ಮಾಡಿದ್ದಾರೆ, ನಮಗೆ ಗೊತ್ತುಂಟಾ. ಮತ್ತು ಇಲ್ಲಿ ನಾನು ಮುಖ್ಯವಾಗಿ ಅಬ್ಸರ್ವ್ ಮಾಡಿದೆ ಎಂತ ಗೊತ್ತುಂಟಾ, ಎಲ್ಲ ಸಮತಟ್ಟು ಪ್ರದೇಶ, ಅಲ್ಲಿ ಮತ್ತು ಹೈಯೆಸ್ಟ್ ತೆಂಗಿನ ಮರಗಳು, ಮತ್ತು ಕೆಲವು ಕಡೆ ಕಬ್ಬು. ಮತ್ತು ಇನ್ನೊಂದು ಸ್ಪೆಷಲ್ ನನಗೆ ಆಕರ್ಷಣೆಯಾಗಿ ಅಲ್ಲಿ ಕಂಡದ್ದು ಎಂತ ಹೇಳಿದರೆ, ಎಲ್ಲ ಕಡೆ ಸಹ ಒಂದು 4-5 ಜರ್ಸಿ ಅಥವಾ HF ತಳಿಯ ಹಸುಗಳನ್ನು ಯಾರೋ ಒಬ್ಬರು ಸ್ವಲ್ಪ ಏಜ್ ಆದವರಾಗಿರ್ತಾರೆ ಹೆಚ್ಚಾಗಿ, ಅವರು ಹಿಡ್ಕೊಂಡು ಮೇಯಿಸ್ತಾ ಇರ್ತಾರೆ. ಒಂದು ಅಲ್ಲಲ್ಲಿ ಹಸುಗಳನ್ನು ಕಟ್ಟಿರ್ತಾರೆ. ಮತ್ತು ಒಂದು ಕಡೆ ಅವರು ಕೂತ್ಕೊಂಡಿರ್ತಾರೆ. ಅದು ಲೇಡೀಸ್ ಇರ್ಬೋದು, ಜೆಂಟ್ಸ್ ಇರ್ಬೋದು, ಒಂಥರ ಮಧ್ಯ ವಯಸ್ಸಿನವರು ಹೆಚ್ಚಾಗಿ ನಾನು ನೋಡಿದೆ. ನೋಡಿ, ಇದೆಲ್ಲ ಕಬ್ಬಿನ ಗಿಡಗಳು, ಮತ್ತು ಕೆಲವು ಕಡೆ ಎಲ್ಲ ಇದು ಹೈಬ್ರಿಡ್ ಹುಲ್ಲುಗಳನ್ನು ಕೂಡ ಹಾಕಿರ್ತಾರೆ. ಇಂತಹ ಎಷ್ಟೋ ನನಗೆ ಅಂದರೆ ಇದರಲ್ಲಿ ಕಾಣ್ತದೆ, ಬಟ್ ಅದು ತುಂಬ ದೂರ ಇರುವ ಕಾರಣ ಮೊಬೈಲಲ್ಲಿ ಅಷ್ಟು ಕ್ಲಿಯರ್ ನಿಮಗೆ ಸಿಗೋದಿಲ್ಲ. ಸೊ ಅದಕ್ಕಂತಲೇ ನಾನು ವಿಡಿಯೋ ಮಾಡಿದ ಹಸುಗಳನ್ನು ತೋರಿಸ್ಬೇಕು ಅಂತ. ಎಲ್ಲ HF ಜರ್ಸಿ ತಳಿ, ಅಂದರೆ ಹಾಲಿನ ತಳಿಗಳೇ ಎಲ್ಲವನ್ನು ಸಹ ಈ ರೋಡ್ ಸೈಡಲ್ಲಿ ನಡುವೆ ಒಂದು ಇದು ಹಾಕಿರ್ತಾರಲ್ಲ, ಮಣ್ಣು ಹಾಕಿ ಹೂವಿನ ಗಿಡ ಎಲ್ಲ ನೆಡಲಿಕ್ಕೆ ಡಿವೈಡರ್ ಥರ, ಅಲ್ಲಿ ಕೂಡ ಹಸುವನ್ನು ಕಟ್ಟಿ ಮೇಯಿಸ್ತಾ ಇರ್ತಾರೆ. ಅದರ ನಡುವೆ ಉಂಟಲ್ಲ ಕಣಗಿಲೆ ಹೂವೆಲ್ಲ ಇರ್ತದೆ ನೋಡಿ, ಅದರ ಎಡೆಯಲ್ಲಿ ಕೂತ್ಕೊಂಡು ಜನ ಕೂತ್ಕೊಂಡಿರ್ತಾರೆ ಹಸು ಮೇಯಿಸಿಕೊಂಡು, ಗೊತ್ತುಂಟು, ಒಂದು ಹಗ್ಗ ಮಾಡಿ. ಅಷ್ಟು ಸಹ ಒಂದು ಆಸಕ್ತಿಯಿಂದ ಇದನ್ನು ನೋಡುವಾಗ ಆಯಿತು, ನಮ್ಮ ಊರಿನವರಿಗೆ ಹಸು ಸಾಕಲಿಕ್ಕೆ ಆಸಕ್ತಿ ಕಡಿಮೆ ಆಗ್ತಾ ಬರ್ತಾ ಇರುವುದು ಅಂತ. ಉದ್ದಕ್ಕೆ ಇದು ಅದನ್ನೇ ನಾನು ನೋಡಿ ಎಂಜಾಯ್ ಮಾಡ್ತಾ ಇದ್ದೆ. ಇವರದೊಂದು ಜೀವನ ಉತ್ಸಾಹವೇ ಅಂತ ನನಗೆ ಬಹಳ ಖುಷಿಯಾಯಿತು. ನಮ್ಮ ಡ್ರೈವರ್ ಇದ್ದಾರಲ್ಲ, ಅವರಿಗೆ ಆಗಾಗ ಈ ಕಡೆ ಘಟ್ಟ ಪ್ರದೇಶಕ್ಕೆಲ್ಲ ಬರಲಿಕ್ಕೆ ಸಿಗ್ತದಂತೆ. ಅಂದರೆ ಊರಿಗೆ ಹೂವೆಲ್ಲ, ಸೇವಂತಿಗೆ, ಕಾಕಡ ಮತ್ತು ಬೇರೆ ಬೇರೆ ಥರದ ಗುಲಾಬಿ ಹೂಗಳೆಲ್ಲ ಇಲ್ಲಿ ಸಿಗ್ತದಲ್ಲ. ಸೊ ಅದನ್ನು ಇದರಲ್ಲಿ ಲೋಡ್ ಗಟ್ಟಲೆ ಅವರು ತಗೊಂಡು ಬರ್ತಾರಂತೆ. ನಾವು ಮತ್ತೆ ನಮ್ಮ ಗಾಡಿಯನ್ನು ಚನ್ನರಾಯಪಟ್ಟಣದಲ್ಲಿ ನಿಲ್ಲಿಸಿ ನಮ್ಮ ಹಸುಗಳಿಗೆಲ್ಲ ಸ್ವಲ್ಪ ನೀರೆಲ್ಲ ಕುಡಿಸಲಿಕ್ಕೆ ನೋಡಿದೆವು.
ಹಾಗೆ ಇಲ್ಲಿ ರೋಡ್ ಸೈಡಲ್ಲಿ ಹಲಸಿನ ಹಣ್ಣು, ಮುಳ್ಳು ಸೌತೆ, ಜೋಳ ಹೀಗೆಲ್ಲ ಸೇಲ್ ಮಾಡೋರು ಕೂಡ ಇದ್ದರು. ಸೊ ಅವರಿಂದ ಕೇಳಿ ನಾವು ಸ್ವಲ್ಪ ರೆಚ್ಚೆಯನ್ನೆಲ್ಲ ನಮ್ಮ ಹಸುಗಳಿಗೆ ತಿನ್ನಿಸುವಂತ ಹೊರಟೆವು. ತುಂಬ ಇಷ್ಟ ಅಲ್ಲ ಹಸುಗಳಿಗೆ ಕೂಡ ರೆಚ್ಚೆ ಎಲ್ಲ. ನಿಂಗಂದೆ ಹಾಗೆ ಗಾಡಿಯಲ್ಲಿ ನಾವು ಒಂದು ಗೋಣಿ ಫುಲ್ ಹುಲ್ಲು ಸಹ ತಗೊಂಡಿದ್ದೆವು. ಮತ್ತು ಹುಲ್ಲು ಹಾಕಲಿಲ್ಲ, ಅಂದರೆ ಇದು ರೆಚ್ಚೆನೊಮ್ಮೆ ತಿಂದ ಆಗಲಿ ಅಂತ ಹೇಳಿ. ಹಾಗೆ ಹಸುಗಳಿಗೆ ಎಲ್ಲ ರೆಚ್ಚೆ ಕೊಟ್ಟು ನಾವು ಕೂಡ ಹಲಸಿನ ಹಣ್ಣೆಲ್ಲ ಟೇಸ್ಟ್ ಮಾಡಿದೆವು. ಆಯ್ತು, ನಮ್ಮ ಊರಿಂದ ಉಂಟಲ್ಲ ಹಲಸಿನ ಹಣ್ಣು ತಂದು ನಾವು ಇಲ್ಲಿ ಸೇಲ್ ಮಾಡ್ಬೋದು ಅಂತ ಒಳ್ಳೆ ಹಣ. ನಮಗೆ 1/4 kg 20 ರೂಪಾಯಿ ಆಗಿದೆ. 1/4 kgಯಲ್ಲಿ 8 ಸೋಳೆ ಬಂದಿದೆ, ಬೀಜ ಸಹಿತ. ಹಾಗೆ ಆ ಬೀಜ ಬಿಸಾಡುದು ಯಾಕೆ ಹೇಳಿ ಅದನ್ನು ಸಹ ನಾನು ನಮ್ಮ ಹಸುಗಳಿಗೆ ತಿನ್ನಲಿಕ್ಕೆ ಕೊಟ್ಟೆ ಅಂತ. 8 ಸೋಳೆ ಅಂತ ಎಂತ ಹೇಳಬೇಕು, ಅದಕ್ಕೆ 20 ರೂಪಾಯಿ ಗೊತ್ತುಂಟ. ಮತ್ತು ಒಂದು ಮುಳ್ಳು ಸೌತೆ ತಗೊಂಡೆ ಇವರಿಗೆ ಕೊಡುವ ಅಂತಂದರೆ ಅವರು ನೀರು ಕುಡಿಲಿಲ್ಲ. ಮತ್ತು ಮುಳ್ಳು ಸೌತೆ ತಗೊಂಡು ಅದನ್ನು ಸಹ ಕೊಟ್ಟೆ. ಅದು ಸಹ ಹಾಗೆ ಒಂದು ಮುಳ್ಳು ಸೌತೆಗೆ 10 ರೂಪಾಯಿ ಗೊತ್ತುಂಟ. ಸಣ್ಣ ಚನ್ನರಾಯಪಟ್ಟಣಕ್ಕೆ ಬಂದು ಹಲಸಿನ ಹಣ್ಣು ತಿಂತಾ ಇದ್ದೇವೆ ನೋಡಿ. ನಮ್ಮ ಊರಿನಲ್ಲಿ ಹಲಸಿನ ಹಣ್ಣು ಮಂಗಗಳಿಗೆ ಆಯಿತು. ನಾಟ್ ಬ್ಯಾಡ್. ಇದು ಮುಳ್ಳು ಸೌತೆ ಇವರಿಗೆ ಕೊಡುವ ಅಂತ. ಜಾಂಬು ವೃದ್ಧಕ್ಕ ಈ ಪೆಟ್ರೋಲ್ ಬಂಕಲ್ಲಿ ನಿಲ್ಲಿಸಿದ್ದೇವೆ. ಇದು ಹಸುಗಳಿಗೆ ಸ್ವಲ್ಪ ನೀರು ಕೊಟ್ಟು ಹುಲ್ಲೆಲ್ಲ ಹಾಕುವ ಅಂತ ಹೇಳಿ. ಮತ್ತು ನಾವು ಸಹ ಸ್ವಲ್ಪ ಎಲ್ಲ ಫ್ರೆಶ್ ಅಪ್ ಆದೆವು. ಇನ್ನೂ ಸಹ ನಮಗೆ ಇಲ್ಲಿಂದ 2 ಗಂಟೆಯ ಜರ್ನಿ ಉಂಟು ನಮ್ಮ ಫೈನಲ್ ಡೆಸ್ಟಿನೇಷನ್ ತಲುಪಲಿಕ್ಕೆ. ಇಲ್ಲಿ ಸಹ ಎಲ್ಲ ಬಾಳೆಹಣ್ಣಿನ ಕೃಷಿ ಮಾಡಿ. ಇದು ಚನ್ನರಾಯಪಟ್ಟಣದಲ್ಲಿರುವಂತಹ ಪೆಟ್ರೋಲ್ ಪಂಪ್. ಹಾಗೆ ಇಲ್ಲಿ ನಾವು ಹಸುಗಳನ್ನು ನಿಲ್ಲಿಸಿ ಹುಲ್ಲೆಲ್ಲ ಕೊಟ್ಟೆವಲ್ಲ, ಅಲ್ಲಿರೋರಿಗೆಲ್ಲ ಆಶ್ಚರ್ಯ ಅಂತ, ನಮಗೂ ಬೇಕು ಅಂತ. ಕೆಲವರೆಲ್ಲ ನಮ್ಮ ಹೋರಿಯನ್ನು ಮುಟ್ಟಿ ಹೀಗೆ ನಮಸ್ಕಾರ ಮಾಡೋದು, ಮತ್ತು ಎಷ್ಟು ರೇಟು, ಎಲ್ಲಿಂದ ತರೋದು, ನೀವೆಂತ ವ್ಯಾಪಾರಸ್ಥರ ಅಂತ ಕೇಳೋದು. ಹೀಗೆಲ್ಲ ಜನರಿಗೆ ಭಯಂಕರ ಇಷ್ಟ ಅಂತ. ನಾಟಿ ತಳಿಯ ಅಂತ ಹೇಳಿ ಆಯಿತಾ. ಅಲ್ಲಿ ಇನ್ನೊಂದು ಇನ್ಸಿಡೆಂಟ್ ಆಗಿದೆ. ನಾವು ಬರುವಾಗ ಒಂದು ಪೊಲೀಸ್ ಗಾಡಿ ನಮ್ಮನೆಲ್ಲ ನಿಲ್ಲಿಸಿತ್ತು, ಅದು ಇನ್ನೊಂದು ಹೇಳ್ತೇನೆ ನಿಮಗೆ. ಇಲ್ಲಿ ನೋಡಿ, ಅದು ಇವರು ಚಂದ ಮಾಡಿ ಇದು ಹುಲ್ಲೆಲ್ಲ ಹಾಕಲಿಕ್ಕೆ ಹೊರಟಿದ್ದಾರೆ. ಅದರ ನಮಗೆ ಭಾರಿ ಒಂದು ಹೆಲ್ಪ್ಫುಲ್ ಆಯಿತು. ಇವರು ಹೇಳೋದು, ನಿಮಗೆ ನೀವು ಹುಲ್ಲು ತರದಿದ್ದರೆ ಸಹ ನಾನು ಎಲ್ಲಿಯಾದರೂ ಇಲ್ಲಿ ಹತ್ತಿರದಲ್ಲಿ ಹುಲ್ಲು ನೋಡಿ ನಾನು ಕೊಯ್ದಾದರೂ ಹಾಕ್ತಿದ್ದೆ, ಅದರಲ್ಲಿ ಎಂಥ ಹೆದರಿಕೆ ಇಲ್ಲ ಅಂತ ಹೇಳೋದು. ಅಂದರೆ ಅವರಿಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಉಂಟು. ಅವರ ಮನೆಯಲ್ಲಿ 8 ಜರ್ಸಿ ಹಸುಗಳನ್ನು ಸಾಕ್ತಾರೆ. ಸ್ವತಃ ಅವರೇ ಕೆಲಸ ಮಾಡೋದು, ಅವರೇ ಹುಲ್ಲಿಗೆ ಎಲ್ಲ ಹೋಗುವುದು. ಹಾಗೆ ಅವರಿಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಉಂಟು. ಅವರು ಇಲ್ಲಿಗೆ ಜೋಳ ಎಲ್ಲ ತರಲಿಕ್ಕೆ ಬರ್ತಾಯಿದ್ರು, ಅದನ್ನು ಸೈಲೇಜ್ ಮಾಡಿ ಅವರ ಹಸುಗಳಿಗೆಲ್ಲ ತಿನ್ನಿಸ್ತಾ ಇದ್ರು. ಹಾಗೆ ಅವರಿಗೆ ಇದು ರೂಟ್ ಎಲ್ಲ ಒಳ್ಳೆ ಫ್ಯಾಮಿಲಿಯರ್. ಮತ್ತು ಹೂವಿಗೆಲ್ಲ ಬರ್ತಾಯಿದ್ರು ಹೇಳಿದಲ್ಲ, ಹಾಗೆ ಇವರಿಗೆಲ್ಲ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರ್ತದಲ್ಲ. ಎಲ್ಲರೂ ಸುತ್ತಮುತ್ತ ನಿಂತು ನೋಡೋಗುಂಟಲ್ಲ, ನಮ್ಮ ಹೋರಿಗೆಲ್ಲ ಹೆದರಿಕೆ ಆಗಲಿಕ್ಕೆ ಸ್ಟಾರ್ಟ್ ಆಗಿತ್ತು ಅಂತ. ಗಾಡಿಯಲ್ಲಿ ನಾವು ಹತ್ತುವಾಗಲೇ ಹಾಗೆ ಅದಕ್ಕೆಲ್ಲ ಲೂಸ್ ಮೋಷನ್ ಎಲ್ಲ ಆಗಿದೆ, ಅಂದರೆ ಹೊಟ್ಟೆ ಎಲ್ಲ ತಳಮಳ ಎಲ್ಲ ಆಗ್ತದೆ. ಇದು ಹೋರಿ, ಅದು ಹೋರಿ, ಇದು ಹಸು ಕಪ್ಪಿದು. ಆನ್ ದಿ ವೇ ನಾವೊಂದು ವೆಜ್ ಹೋಟೆಲಿಗೆ ಹೋದೆವು. ಅಲ್ಲಿ ನಾನು ವೆಜ್ ಬಿರಿಯಾನಿಯನ್ನು ತಗೊಂಡೆ, ಒಳ್ಳೆ ಟೇಸ್ಟ್ ಕೂಡ ಇತ್ತು. ಸೊ ನಾವಿಲ್ಲಿ ಊಟಕ್ಕೆ ಬಂದು ಈಗ ಊಟ ಆಗಿ ಹೊರಡ್ತಾ ಇದ್ದೇವೆ. ಪಿಕಪ್ಪಲ್ಲಿ ನಾನು ಘಟ್ಟ ಹತ್ತಿದ ವಿಡಿಯೋ ನೀವು ನೋಡಿದ್ರಲ್ಲ. ಸೊ ನಿಮಗೆ ಹೇಗಾಯಿತು ಅಂತ ಹೇಳಬೇಕಾಯ್ತು. ಇನ್ನು ಇದರ ಕಂಟಿನ್ಯೂಷನ್ ವಿಡಿಯೋ ಊಟ ಆದ ನಂತರ ನಾವು ಅಲ್ಲಿಗೆ ಡೆಸ್ಟಿನೇಷನ್ಗೆ ತಲುಪುವವರೆಗಿನ ವಿಡಿಯೋ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಶೇರ್ ಮಾಡ್ತೇನೆ. ತುಂಬ ಲೆಂತಿ ಆಗ್ತದೆ ಇದು ವ್ಲಾಗ್. ಹಾಗೆ ಪಿಕಪ್ಪಲ್ಲಿ ಒಂದು ಹೋದೆ ಅಲ್ಲ, ಅದೊಂದು ಡಿಫ್ರೆಂಟ್ ಆದ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದರೆ ನಾನು ಸಿಕ್ಕಾಬಟ್ಟೆ ಭಯಕ್ಕೆ ಒಳಗಾಗಿದ್ದೆ. ನನಗೆ ಆಗ್ತದಾ ಇಲ್ವೋ ಅಂತ. ಮನೆಯಲ್ಲಿ ಸಹ ಎಲ್ಲ ಹೇಳಿದರು, ಅಮ್ಮ ನಿಮಗೆ ಬೇಡ, ಕಾಲು ನೋವಾಗ್ತದೆ ಅಂತೆಲ್ಲ. ನಾನು ಆದರೆ ಸಹ ನೋಡುವ, ಆಗದಿದ್ದೆ ಅರ್ಧದಿಂದ ಇಳಿದು ಬಸ್ಸಲ್ಲಿ ಹಿಂದೆ ಬರ್ತೇನೆ ಅಂತೆಲ್ಲ ಪ್ಲ್ಯಾನ್ ಹಾಕಿದ್ದೆ ನಾನು. ಬಸ್ಸಲ್ಲಿ ಹೇಗಿದ್ದೆ ಸಹ ಫ್ರೀ ಅಲ್ಲ ನಮಗೆ, ಹಾಗೆ ಆಧಾರ್ ಕಾರ್ಡ್ ಎಲ್ಲ ಇತ್ತು. ಸೊ ನಾನು ಹೋಗುವಾಗ ಎಂಥ ಸಹ ತಗೊಳ್ಳಿಲ್ಲ, ಒಂದು ಆಧಾರ್ ಕಾರ್ಡ್ ಮತ್ತು ಸ್ವಲ್ಪ ಹಣ ಮತ್ತು ಊಟಕ್ಕೆ ಸಹ ಎಂಥ ಸಹ ನಾನು ತಗೊಂಡಿರಲಿಲ್ಲ. ಹಾಗೆ ಇಷ್ಟರಲ್ಲೇ ಹೋದದು. ಮತ್ತು ತುಂಬ ಒಂದು ವಿಶೇಷ ವಿಷಯ ಹೇಳಿದರೆ, ನನಗೆ ಸ್ವಲ್ಪ ಕೂಡ ಕಾಲು ನೋವಾಗಲಿಲ್ಲ, ನಾನು ಸ್ವಲ್ಪ ಕೂಡ ನಿದ್ದೆ ಸಹ ಮಾಡಲಿಲ್ಲ. ಫುಲ್ ಎಂಜಾಯ್ ಮಾಡಿಕೊಂಡು ಹೋದೆ. ಅಲ್ಲಿ ನಿಲ್ಲಿಸಿ ನಾವು ನಮ್ಮ ಹಸುಗಳಿಗೆ ಸ್ವಲ್ಪ ನಾನು ಮನೆಯಿಂದ ಬಾಳೆಹಣ್ಣು ತಗೊಂಡಿದ್ದೆ ಹಸುಗಳಿಗೆ ಕೊಡುವ ಅಂತ ಹೇಳಿ. ಹೆದರೋದು ಬೇಡ, ಅಂದರೆ ನಾನು ಒಟ್ಟಿಗೆ ಇದ್ದೇನೆ ಅಂತ ಗೊತ್ತಾಗ್ತದಲ್ಲ. ಹಾಗೆ ನಾವು ಕೊಟ್ಟ ಬಾಳೆಹಣ್ಣೆಲ್ಲ ತಿಂದರು ಅವರು. ಮತ್ತು ಹಲಸಿನ ರೆಚ್ಚೆ ಸಿಕ್ಕಿದ್ದು, ಅದೊಂದು ಭಾರಿ ಖುಷಿಯಾಗಿದೆ ಆಯಿತಾ. ಅಲ್ಲಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಉಂಟು ನಿಮ್ಮೊಟ್ಟಿಗೆ ಶೇರ್ ಮಾಡಲಿಕ್ಕೆ.
ಸೊ ಈ ಸರ್ತಿ ಫುಲ್ ಇದೇ ವ್ಲಾಗ್ ನಾನು ಎಷ್ಟಾಗ್ತದೆ ಅಷ್ಟು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಹಾಗೆ ನಮ್ಮ ಡ್ರೈವರ್ ಕೆಲವು ಥ್ರಿಲ್ಲಿಂಗ್ ಸ್ಟೋರಿ ಎಲ್ಲ ಅವ್ರದ್ದು ಹಂಚಿಕೊಂಡಿದ್ದಾರೆ, ಅದು ಸಹ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ತೇನೆ. ಮತ್ತು ಕೆಲವೆಲ್ಲ ಕಾಮಿಡಿ ಇನ್ಸಿಡೆಂಟ್ ಎಲ್ಲ ಉಂಟು, ಅದು ಸಹ ಶೇರ್ ಮಾಡ್ತೇನೆ. ಅದೆಲ್ಲ ಸಪ್ರೇಟಾಗಿ ನಾನು ವ್ಲಾಗ್ ಮಾಡ್ತೇನೆ ಅದರದ್ದು. ಹಾಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತಾ. ನನ್ನದೊಂದು ಸಜೆಷನ್ ಅಂತ ಹೇಳಿದರೆ, ನಾವು ಹೀಗೆಲ್ಲ ಲಾಂಗ್ ಡ್ರೈವ್ ಹೋಗುವಾಗ ನಮ್ಮ ಫ್ಯಾಮಿಲಿ ಅಲ್ಲದೆ ಇನ್ನೊಂದು ಎಕ್ಸ್ಟ್ರಾ ಯಾರನ್ನಾದರೂ ಕರ್ಕೊಂಡು ಹೋಗ್ಬೇಕು. ಆಗ ಅವರ ಲೈಫ್ ಎಕ್ಸ್ಪೀರಿಯನ್ಸ್ ನಮಗೊಂದು ಎಂಜಾಯ್ಮೆಂಟ್ ಮಾಡಲಿಕ್ಕೆ ಆಗ್ತದೆ, ಮತ್ತು ತುಂಬ ಲೆಸನ್ಸ್ ನಮಗೆ ಸಿಗ್ತದೆ ಇದರಿಂದಾಗಿ. ಮತ್ತು ಪಿಕಪ್ಪಲ್ಲಿ ಹೋಗೋದು ಒಂದು ಡಿಫ್ರೆಂಟ್ ಆದ ಅನುಭವ. ಅಂದರೆ ನಮಗೆ ಸ್ವಲ್ಪ ಅದು ಹೈಟ್ ಅಲ್ಲ, ಸೀಟ್ ಅಲ್ಲ, ಕೂತ್ಕೊಳ್ಳಿಕ್ಕೆ ನನಗೆ ಸ್ವಲ್ಪ ಕಷ್ಟ ಆಯಿತು. ಅದು ಹಾರ್ಡ್ ಸೀಟ್ ಆದ ಕಾರಣ ಹಿಂದೆ ನೋವಾಗ್ತಾ ಇತ್ತು. ಬಟ್ ಆಗಾಗ ಇಳೀತಾ ಇದ್ದಲ್ಲ, ಸೊ ಅದು ಇದಾಯಿತು. ಹಾಗೆ ನನಗೆ ಸ್ವಲ್ಪ ಸಹ ಆಯಾಸವೇ ಆಗಲಿಲ್ಲ. ಅಂತ ಹೇಳಿದರೆ ಟಯರ್ಡ್ನೆಸ್ ನನಗೆ ಗೊತ್ತಾಗಲಿಲ್ಲ. ಇನ್ನೊಂದು ನನಗೆ ಬೆನಿಫಿಟ್ ಅಂತ ಆದದ್ದು ಹೇಳಿದರೆ, ತುಂಬ ಬಿಸಿಲಿರಲಿಲ್ಲ, ತುಂಬ ಮಳೆ ಸಹ ಇರಲಿಲ್ಲ. ಅದೊಂದು ದೇವರ ಆಶೀರ್ವಾದ ಅಂತ ಹೇಳಬೇಕು. ಹಾಗೆ ಫುಲ್ಲಿ ಎಂಜಾಯ್ಡ್. ನಾನು ಘಟ್ಟಕ್ಕೆ ಹತ್ತಿದ ವಿಡಿಯೋ ನೀವು ಸಹ ತುಂಬ ಎಂಜಾಯ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೇನೆ. ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ನೀವು ಫಸ್ಟ್ ಟೈಮ್ ನೋಡೋರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ತುಂಬ ಥ್ರಿಲ್ಲಿಂಗ್ ಇದೆ, ತುಂಬ ಇಂಟ್ರೆಸ್ಟಿಂಗ್ ಇದೆ. ನನ್ನ ಸೋಲೋ ಟ್ರಿಪ್ನ ಟ್ರುತ್ ನಿಮಗೆ ರಿವೀಲ್ ಆಗಲಿಕ್ಕಿದೆ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಕೀಪ್ ವೇಟಿಂಗ್, ಆಯಿತಾ? ಟೇಕ್ ಕೇರ್, ಸ್ಟೇ ಹ್ಯಾಪಿ, ಹೆಲ್ದಿ ಆ್ಯಂಡ್ ಫಿಟ್. ಜೈ ಶ್ರೀರಾಮ್.